ಎಲ್ಲರಿಗೂ ನಮಸ್ಕಾರ. ಮಾನ್ಯ ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ದಿನದ ಕಗ್ಗ ಸರಣಿ ಸಂಚಿಕೆ 236. ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೋರು. ಕಗ್ಗ ಗಾಯನಕ್ಕೆ ಧ್ವನಿಯಾಗಿದ್ದಾರೆ ವಿದ್ವಾನ್ ಸುರೇಶ್ ರಾವತ್ತೂರು. ಬನ್ನಿ ಕೇಳುಗರೆ, ಈ ದಿನದ ಕಗ್ಗ ಮಾಲಿಕೆಯನ್ನು ಕೇಳಿ ಬರೋಣ. ಜನಿಸಿದುದು ವೃತ್ತಿಯ ನೆಲೆಸದೆ ಕುಲವ ಬೆಳೆಸುವುದು. ಜನಿಸಿದುದು ಮೃತಿಯ ನೆಲೆಸದೆ ಕುಲವ ಬೆಳೆಸುವುದು. ಒಣಗಿದಂತಿರುವ ತೃಣಮೂಲ ಮೊಳೆಯುವುದು. ಮನುಜರಳಿವರು ಮನುಜ ಸಂತಾನ ನಿಂತಿವುದು. ಅಣಗದಾತ್ಮದ ಸತ್ವ ಮಂಕುತಿಮ್ಮ. ಪ್ರಿಯರೇ, ಆಸೆ ಎನ್ನುವುದು ಯಾರಿಗೆಲ್ಲ ಹೇಳಿ? ಆಸೆಯೇ ನಮ್ಮೆಲ್ಲರ ಜೀವನದ ಜೀವಾಳವಾಗಿದೆ. ಈ ಭೂಮಿಯ ಮೇಲೆ ಹುಟ್ಟಿರುವ ಎಲ್ಲ ಜೀವಿಗಳಿಗೂ ಕೂಡ ಆಸೆ ಎನ್ನುವಂಥದ್ದು ಇದೆ. ಆದರೆ ಸಾವು ಒಂದನ್ನು ಬಿಟ್ಟು ಮತ್ತೆಲ್ಲವನ್ನು ನಾವು ಇಷ್ಟಪಡುತ್ತೇವೆ. ಅಂತೆಯೇ ಜೀವಿಗಳು ತಮ್ಮ ಸಾವನ್ನು ಬಯಸದೆ ತಮ್ಮ ಕುಲದ ವೃದ್ಧಿಯಲ್ಲಿ ಪ್ರಯತ್ನಶೀಲವಾಗಿರುವುದನ್ನು ಕಾಣಬಹುದು. ಮರ ಗಿಡಗಳು ಬಿಸಿಲಿನ ಶಾಖಕ್ಕೆ ಒಣಗಿ ಹೋದರೆ ಮಳೆ ಹನಿಯ ನೀರಿನ ಸ್ಪರ್ಶದಿಂದ ಮತ್ತೆ ಅಲ್ಲಿ ಚಿಗುರೊಡೆಯುತ್ತದೆ. ಅಂತೆಯೇ ಮನುಷ್ಯನ ಕುಲದ ಬಳ್ಳಿಯು ಬೆಳೆಯುತ್ತಾ ಸಾಗುತ್ತದೆ. ಆತ್ಮದ ಶಕ್ತಿಯು ಸತ್ವವು ಎಂದೆಂದಿಗೂ ಕಡಿಮೆ ಆಗಲಾರದು ಎಂಬುದನ್ನು ಮಾನ್ಯ ಡಿವಿಜಿಯವರು ಈ ಕಗ್ಗದಲ್ಲಿ ಉಲ್ಲೇಖಿಸುವುದನ್ನು ಕಾಣಬಹುದು. ಭೂಮಿಗೆ ಸಹಸ್ರಾರು ವರ್ಷಗಳ ಇತಿಹಾಸವಿದೆ. ಈ ಭೂಮಿಯ ಮೇಲೆ ಮನುಷ್ಯ ಎನ್ನುವ ವ್ಯಕ್ತಿ ಎಂದು ಜನ್ಮ ತಳೆದನೋ ತಿಳಿಯದು. ಅಂದಿನಿಂದ ಇಂದಿನವರೆಗೆ ಕುಲದ ಬಳ್ಳಿ ಬೆಳೆಯುತ್ತಲೇ ಬಂದಿದೆ. ಅಂತೆಯೇ ಈ ಸೃಷ್ಟಿಯಲ್ಲಿರುವ ಎಲ್ಲ ಜೀವಿಗಳು ಕೂಡ ಹೊರತಲ್ಲ. ಪ್ರಿಯರೇ, ಇಲ್ಲಿ ಪರಮಾತ್ಮನು ನಿತ್ಯವೂ ನೂತನವೂ ಆಗಿರುವುದನ್ನು ನಾವು ಮನಗಾಣಬೇಕಾಗಿದೆ. ಆ ಮೂಲಕವೇ ಪರಮಚೇತನವಾಗಿ ಅನಂತವಾಗಿದ್ದಾನೆ ಎನ್ನುವುದು ಕೂಡ ಸತ್ಯವಾಗಿದೆ. ಬಂಧುಗಳ, ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.